ಬಂಟ್ವಾಳ ತಾಲೂಕು ಪಂಚಾಯತ್ ಇದರ 2022-23ನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮ ತಾಲೂಕು ಪಂಚಾಯತ್ನ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 2022-23ನೇ ಸಾಲಿನಲ್ಲಿ ತಾಲೂಕು ಪಂಚಾಯತ್ನ ಅಡಿಯಲ್ಲಿ ಬರುವ ಇಲಾಖೆಗಳಿಗೆ ಸರ್ಕಾರ ಖರ್ಚು ಮಾಡಲು ನೀಡಿದ ಅನುದಾನ ಬಳಕೆ ಮಾಡಿದ ಅನುದಾನದ ಬಗ್ಗೆ ಮಾಹಿತಿಯನ್ನು ತಾಲೂಕು ಪಂಚಾಯತ್ ಇಒ ರಾಜಣ್ಣ ಸಭೆಯಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಎಚ್.ಆರ್. ನಾಯಕ್, ತಾಲೂಕು ಪಂಚಾಯತ್ ಪ್ರಭಾರ ಇಒ ರಾಜಣ್ಣ ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ, ಎಷ್ಟು ಜನ ಸಿಬ್ಬಂದಿ ವರ್ಗಿದ್ದಾರೆ, ಮತ್ತೆ ಇವೆಲ್ಲ ಒಂದು ಸ್ಯಾಲರಿಗಳನ್ನು ನಾವು ಇಲ್ಲಿ ಶಾರದಲ್ಲಿ ತೋರಿಸಿ ಅಂತ ನಾವು ಹೇಳ್ತಾ ಇರೋದು. ಇಲ್ಲಿ ಹುಡುಗಿ ಆಯ್ತಲ್ವ, ಹುಡುಗಿ ಆದ್ಮೇಲೆ ಶಾರದಲ್ಲಿ ತೋರಿಸಿ, ಇಲ್ಲಾಂದ್ರೆ ಇಲ್ಲೆಲ್ಲ ನಾವು ಏನಾಗಿತ್ತು ಅಲ್ಲ ಸರ್, ಇದು ಲೀಡ್ ಡೌನ್ ಪ್ರಕಾರ ನಾವು ಮಾಡೋದಲ್ಲ ಸರ್, ಬಿಡುಗಡೆ. ನೆಕ್ಸ್ಟ್ 92,90,90 ಸಂಖ್ಯೆ ಇರುತ್ತೆ, ಅದಕ್ಕೆ ಹಣ ಬಿಡುಗಡೆ ಆಗುತ್ತೆ. ನಮಗೆ ಆ ಶಿಕ್ಷಕರ ಫುಲ್ಫಿಲ್ ಆಗದ ಕಾರಣದಿಂದ ಎಷ್ಟು ಜನ ಶಿಕ್ಷಕರು ಅಷ್ಟು ಪೇಮೆಂಟ್ ಆಗಿರ್ತದೆ. ನಂತರ ಆ ಇದಕ್ಕೆ ಸಂಬಂಧಪಟ್ಟಂಗೆ ಖರ್ಚಾದಾಗ ಆ ಅಮೌಂಟ್ ಹಂಗೆ ಉಳಿದಿರ್ತದೆ. ಅದಕ್ಕೋಸ್ಕರ ಆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಥರ ಉಳಿದಿರ್ತದೆ ಸರ್. ನೀವು ಏನು ಪೂರಕ ಇದು ಲಾಯವಯ ಮಾಡ್ತೀರಲ್ಲ, ಅದಕ್ಕೆ ಹೇಳ್ಕೊಂತೀರ